ಬೆಳ್ತಂಗಡಿ ಶಾಸಕರು ಹಿಂದೂಗಳ ಪರವಾಗಿ ಇರುವವರು. ಕೆಲ ದಿನಗಳ ಹಿಂದೆ ಬೆಳ್ತಂಗಡಿಯಲ್ಲಿ ಕೊಲೆಯಾದ ಹಿಂದೂ ಹುಡುಗನ ಪರವಾಗಿ ಮಾತನಾಡಬೇಕಿತ್ತು. ಆದರೆ ಶಾಸಕರು ಒಂದೇ ಒಂದು ಶಬ್ದವನ್ನ ಮಾತನಾಡಿಲ್ಲ. ಕೊಲೆಯಾದ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಮಾಜಿ ಶಾಸಕ ವಸಂತ ಬಂಗೇರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳ್ತಂಗಡಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತ ಕೃಷ್ಣ ಅಲಿಯಾಸ್ ಕಿಟ್ಟನಿಂದ ಕೊಲೆಯಾದ ದಿನೇಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಆರೋಪಿಯ ಸಹೋದರರು ಬಿಜೆಪಿಯಲ್ಲಿ ಇದ್ದುಕೊಂಡು ಹೊಯ್ಗೆ, ಮರದ ಸಾಗಾಟ, ಗೋ ಸಾಗಾಟ, ಗೋಮಾಂಸ ದಂಧೆಯನ್ನ ಮಾಡ್ತಾ ಇದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ರು. ಶಿವಮೊಗ್ಗದಲ್ಲಿ ಕೊಲೆಯಾದ ಹರ್ಷನ ಸಾವಿನಲ್ಲಿ ಬಿಜೆಪಿಗರು ರಾಜಕೀಯ ಮಾಡಿದ್ರು. ಆದ್ರೆ ನಾವು ಹೆಣ ರಾಜಕೀಯ ಮಾಡಿಲ್ಲ. ಕೊಲೆಯಾದ ದಿನೇಶ್ ಅವರಿಗೆ ಪತ್ನಿ, 3 ಮಕ್ಕಳು ಹಾಗೂ ವೃದ್ಧ ತಾಯಿ ಇದ್ದಾರೆ. ಕೊಲೆಯ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೂ ಮನವಿ ಪತ್ರವನ್ನು ನೀಡಲಿದ್ದೇವೆ. ಮೃತ ದಿನೇಶ್ ಅವರಿಗೆ ನಿಧಿ ಸಂಗ್ರಹದ ಬಗ್ಗೆ ಮಾತುಕತೆ ನಡೀತಾ ಇದೆ ಎಂದು ಹೇಳಿದರು. ಇನ್ನು ಮೃತ ದಿನೇಶ್ ಅವರ ತಾಯಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲು ಮಾಡ್ತಾ ಇದ್ದಾಗ ಅಲ್ಲಿಗೆ ಬಂದ ಭಾಸ್ಕರ ಕೇಸು ದಾಖಲಿಸದಂತೆ ಧಮಕಿಯನ್ನು ಸಹ ಹಾಕಿದ್ದ. ಪೊಲೀಸರಿಗೂ ಟ್ರಾನ್ಸ್ಫರ್ ಮಾಡುವ ಬೆದರಿಕೆಯನ್ನು ಒಡ್ಡಿದ್ದ. ಆದರೂ ಪೊಲೀಸರು ಕೇಸನ್ನು ದಾಖಲಿಸಿ ಯಾವುದೇ ಬೆದರಿಕೆಗೆ ಬಗ್ಗದೆ ಆರೋಪಿಯನ್ನ ಬಂಧಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಮೃತ ದಿನೇಶ್ ತಾಯಿ ಮಾತನಾಡಿ, ನನ್ನ ಮಗ ಸಾಧು ಸ್ವಭಾವದವ, ಯಾರೊಂದಿಗೂ ಜಗಳವನ್ನ ಮಾಡ್ತಾ ಇರಲಿಲ್ಲ. ಕೊಲೆಗೈದ ಕೃಷ್ಣ ಅಲಿಯಾಸ್ ಕಿಟ್ಟ ಹಾಗೂ ದಿನೇಶ್ ಮಧ್ಯೆ ಪೂರ್ವ ದ್ವೇಷ ಇರಲಿಲ್ಲ. ನಿನಗೆ ಆಸ್ತಿಯ ದಾಖಲೆ ಪತ್ರವನ್ನು ನಾನು ಕಾಂಗ್ರೆಸ್ ಶಾಸಕ ವಸಂತ ಬಂಗೇರ ಅವರಿಂದ ಮಾಡಿಸಿದ್ದೆ ನಾನು ಎಂದಾಗ ಆರೋಪಿ ಕಾಂಗ್ರೆಸ್ನವರ ಸುದ್ದಿ ನನ್ನ ಹತ್ತಿರ ಮಾತನಾಡಬೇಡ ಎಂದು ದೊಣ್ಣೆಯಿಂದ ಹೊಡೆದು ಗಂಭೀರ ಗಾಯಗೊಳಿಸಿ ಸಾಯಿಸಿದ್ದಾನೆ ಎಂದು ತಾಯಿ ಪದ್ಮಾವತಿ ಆರೋಪವನ್ನ ಮಾಡಿದ್ದಾರೆ. ಒಬ್ಬ ಹಿಂದೂ ಯುವಕ ನಮ್ಮ ಶಾಸಕರು ಹಿಂದೂಗಳ ಪರವಾಗಿ ಇರುವುದು, ನಾವು ಕಾಂಗ್ರೆಸ್ನು, ನಾವು ಹಿಂದೂಗಳ ಪರವಾಗಿ ಇಲ್ಲ ಅಂತ ಹೇಳುವರು. ಆದರೆ ಅಂಥವ್ರು ಇದನ್ನು ಈ ಹುಡುಗನ ಪರವಾಗಿ ಮಾತಾಡಬೇಕಿತ್ತು, ಒಂದು ಶಬ್ದ ಅವರ ಬಾಯಿಂದ ಬರಲಿಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಒಂದು ಸಂತೋಷ, ಪೊಲೀಸರು ಆತನ ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸಬೇಕು. ನಾವು ಮುಖ್ಯವಾಗಿ ಕೇಳುವಂಥದ್ದು, ಒಬ್ಬ ಹಿಂದೂ ಯುವಕ ಮರ್ಡರ್ ಆಗಿದೆ, ಸರ್ಕಾರ ಎಲ್ಲರಿಗೂ ಪರಿಹಾರವನ್ನು ಕೊಡ್ತಾ ಇದೆ. ಆ ಹಿಂದೂ ಯುವಕನ ಕುಟುಂಬಕ್ಕೆ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ ಅಂತ ಹೇಳುವಂತ ವಿನಂತಿಯನ್ನು ನಿಮ್ಮ ಮುಖೇನ ನಾನು ಮಾಡ್ತಾ ಇದ್ದೀನಿ. కేసు బాండా ఆపు చేస్తా ఐకేన్ బండ ఈరేగి ನಮ್ಮ ಐಕೇನ್ ಭಾಷಾ ಅಂತ ಗೊತ್ತು ಎಂಕೇನ ಸಂತಾನ ಭಾಷಾ ಅಂತ ಗೊತ್ತು ಇದು ಆಪು ಜೋಡಿ ಏನ್ ಕೇಸ್ ಮಾಡಬೇಕು ಐದು ಜೋಜೋ ಇದು ಉಪಾರ ಅಂತ ಇಂಜ ಐಕೇನ ಇದು ಬಾರ ರಾದುಲ ಕೂತರ ಮಂದುರಿಪ್ಪು ಇದಿನೇ ಮಂದಿ ಆಂಡ ಒಂಜಿ ಯಾನ್ ರೆಡ್ಡೆ ಗಂಜಾನು ಗುಟ್ಟು ತುಗೆ ಕೇಸ್ ನಮ್ಮ ಯಾ ಕೇಸ್ ಮಾಡಿದ ಕೇಸ್ ಮಾಡ್ದಾನೆ ದೂರ ಅಂದು 5 ಬೆಚ್ಚಾದಾನೆ ಅನ್ಕೊಂಡು ಬೆತ್ತದ ಮಾಸದಿಂದ ನಗಲಕ್ಕೆ ನಡಪಾಗ್ತಿರು ಆತ್ಮನ್ನು ಮುಕ್ಕಳ ಬೆಚ್ಚಾದ ಸೀದಾ ಗೊತ್ತಿಲ್ಲ ಯಾರು ಕೇಸ್ ಮಾಡಿ ನೈನಲ್ಲಿ ಒಂದು ರಾತ್ ಮಾತ್ರ ಗಡಿ ಬಿಡಿ ಆಡಲ್ಲ ಸರ್ಕಾರ ಉಂಟು SI ಉಂಟು ಸಂಸದರು ಮೂರು ಒಳ್ಳೆಯದು ಇತ್ತು ಒಂದು ರೂಪಾಯಿ ಅಂತ ಸ್ಕೂಲ್ ಅಂದಿದ್ದೀವಿ ಅಗ್ಲ ಬಣ್ಣಂಗೆ ಬಾರಿ ಅವರಾಗುಂತಾರ 10 ಜನ ತೆಗೆದು ತಿನ್ನಲ್ಲ ತಿನ್ನುವೆ ಕೆರಲ್ಲ ಆ ಜನ ತಾನೇ ಅವ್ರ ಹೆಂಗ್ ಗೊತ್ತು ಅಲ್ಲೇ ಗಾರೆ ಕಡ್ಕಲ್ಲ ಹೋಗ್ತು ಬರಲ್ಲ ಹೋಗ್ತು